ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಧರ್ಮಸ್ಥಳ ಧರ್ಮಕ್ಕೆ ಹೆಸರುವಾಸಿ. ಅದು ಬೆಳ್ತಂಗಡಿ ತಾಲೂಕು ಉಜಿರೆಯ ಪರಿಸರ ಯಾವತ್ತೂ ಕೂಡ ಶಾಂತಿಯ ನೆಲೆವೀಡು ಎನ್ನತಕ್ಕಂತಹ ಪ್ರತೀತಿ ಇದೆ. ಇವತ್ತು ಈ ಪ್ರಕರಣ ಇತ್ಯರ್ಥ ಆಗದೇ ಇರತಕ್ಕಂಥದ್ದು ಒಂದು ನಮ್ಮ ವ್ಯವಸ್ಥೆಗೆ ಒಂದು ಕಪ್ಪು ಚುಕ್ಕಿ ಎನ್ನುವಂಥ ಭಾವನೆ ನಮಗಿದೆ. ಆ ದೃಷ್ಟಿಯಿಂದ ಸೌಜನ್ಯ ಕೊಲೆಗೆ ಈ ಪ್ರಕರಣಕ್ಕೆ ಹಾಲಿ ನ್ಯಾಯಾಧೀಶರ ಮುಖಾಂತರ ನ್ಯಾಯಾಂಗ ತನಿಖೆ ನಡೆಸಬೇಕು. ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ನಾವು ಇವತ್ತು ಆಗ್ರಹಿಸ್ತಾ ಇದ್ದೇವೆ. ಯಾಕೆ ಅಂತಂದರೆ ಯಾವುದೇ ಒಂದು ಸಮಸ್ಯೆಗೆ ಅಂತ್ಯ ಕಾಣದೇ ಇರತಕ್ಕಂಥದ್ದು, ಅರ್ಧದಲ್ಲಿ ನಿಲ್ಲತಕ್ಕಂಥದ್ದು ಒಟ್ಟು ನಮ್ಮ ಸಮಾಜದ ನ್ಯಾಯಾಂಗ ವ್ಯವಸ್ಥೆಯ ನಮ್ಮ ಒಟ್ಟು ವ್ಯವಸ್ಥೆಗೆ ಒಂದು ಅಪವಾದ, ಕಪ್ಪು ಚುಕ್ಕೆ. ಆ ದೃಷ್ಟಿಯಿಂದ ವಿಶ್ವ ಹಿಂದೂ ಪರಿಷತ್ತಿನ ಆಗ್ರಹ ಏನು ಅಂತಂದರೆ ಮರು ತನಿಖೆ ಆಗಬೇಕು. ಯಾವ ರೀತಿಯಲ್ಲಿ ಅದು ತನಿಖೆ ಆಗಬೇಕು ಎನ್ನತಕ್ಕಂಥದ್ದು ನ್ಯಾಯಾಂಗಕ್ಕೆ, ಈ ವ್ಯವಸ್ಥೆಗೆ ಬಿಟ್ಟದ್ದು ನಾವು ಆಗ್ರಹ ಮಾಡ್ತೇವೆ. ಮತ್ತೊಮ್ಮೆ ಮನು ತನಿಖೆ ಆಗಿ ನಿಜವಾದ ಅಪರಾಧಿ ಯಾರು ಅಂತೇಳಿ ಪತ್ತೆ ಹಚ್ಚಿ ಅವನಿಗೆ ಶಿಕ್ಷೆ ಆಗದ ಹೊರತು ಇದು ಅಂತ್ಯವನ್ನು ಕಾಣುವುದಿಲ್ಲ. ಇದು ನಮ್ಮ ಆಗ್ರಹ. ಸೌಜನ್ಯ ಕೊಲೆ ಪ್ರಕರಣ ಆದಷ್ಟು ಬೇಗ ಇತ್ಯರ್ಥ ಆಗಬೇಕು. ನೈಜ ಆರೋಪಿಯನ್ನು ಪತ್ತೆ ಹಚ್ಚಿ ಶಿಕ್ಷೆ ಆಗಬೇಕು ಎನ್ನುವುದಕ್ಕೆ ನಮ್ಮಲ್ಲಿ ಕಾನೂನು ಮೂಲಕ ಹೋರಾಟ ಮಾಡ್ತಕ್ಕಂಥವರು ಮಾಡ್ತಾರೆ. ನಮ್ಮ ಆಗ್ರಹ ಇದೆ. ಸಾಮಾನ್ಯವಾಗಿ ಹಿಂದೂ ಧರ್ಮ, ಹಿಂದೂ ಸಮಾಜ, ಹಿಂದೂ ಸಂಸ್ಕೃತಿಯಲ್ಲಿ ನಂಬಿಕೆ ಉಳ್ಳಂತಹ ನಾವು, ನಮ್ಮ ಸಂಘಟನೆ ಒಂದು ತೀರ್ಮಾನ ಮಾಡಿದೆ. ನಾವು ತಿಳಿಸಿದ ಒಂದು ದಿವಸ ನಮ್ಮ ಜಿಲ್ಲೆಯ ಪ್ರತಿಯೊಂದು ಧಾರ್ಮಿಕ ಕ್ಷೇತ್ರ, ಚಿಕ್ಕದಿರಲಿ ದೊಡ್ಡದಿರಲಿ, ಪ್ರಾರ್ಥನಾ ಮಂದಿರಗಳು, ದೇವಸ್ಥಾನಗಳು, ಇಲ್ಲಿ ಎಲ್ಲ ಆ ಭಾಗದ ಜನ ಸೇರಿ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಿ ನಿಜವಾದಂಥ ಒಂದು ನ್ಯಾಯ ಆ ಹೆಣ್ಣು ಮಗುವಿಗೆ ಸಿಗಬೇಕು. ಅದಕ್ಕೆ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಒಂದು, ಅದನ್ನು ನಮ್ಮೆಲ್ಲ ಕಾರ್ಯಕರ್ತರು ಮಾಡಲಿಕ್ಕಿದ್ದಾರೆ. ಮೂರನೆಯದ್ದು ವಿಚಾರ ಏನು ಅಂತಂದರೆ, ಧರ್ಮಸ್ಥಳ ಕ್ಷೇತ್ರ ಇವತ್ತು ನಿನ್ನೆಯದಲ್ಲ. ಈ ಕ್ಷೇತ್ರಕ್ಕೆ ಅದರದ್ದೇ ಆದಂಥ ಒಂದು ಇತಿಹಾಸ ಇದೆ. ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಈ ಭಾಗದ ಜನ ಮಾತ್ರ ಅಲ್ಲ, ಈ ರಾಜ್ಯದ ಜನ ಮಾತ್ರ ಅಲ್ಲ, ಈ ರಾಷ್ಟ್ರದ ಜನ ಅಲ್ಲ, ಹೊರ ರಾಷ್ಟ್ರಗಳಿಂದಲೂ ಕೂಡ ಶ್ರದ್ಧಾ ಭಕ್ತಿಯಿಂದ ಈ ಕ್ಷೇತ್ರಕ್ಕೆ ಬಂದು ಪೂಜೆ, ಪ್ರಾರ್ಥನೆ, ಪ್ರಸಾದವನ್ನು ತಗೊಳ್ಳುವಂಥ ಒಂದು ವಿಧಿ. ಅದರ ಜೊತೆ ಈ ಕ್ಷೇತ್ರ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಅನನ್ಯ ಕೊಡುಗೆಯನ್ನು ಕೊಡ್ತಾ ಬಂದಿರತಕ್ಕಂಥದ್ದು ಒಂದು ದಾಖಲೆ. ನಮ್ಮಲ್ಲಿ ನೂರಾರು ದೇವಸ್ಥಾನಗಳಿರ್ಬೋದು, ಶ್ರೀಮಂತ ದೇವಸ್ಥಾನ ಇರ್ಬೋದು, ಆದರೆ ನಮ್ಮ ಧರ್ಮಸ್ಥಳ ಕ್ಷೇತ್ರದಿಂದ ರಾಷ್ಟ್ರಕ್ಕೆ, ಸಮಾಜಕ್ಕೆ, ಧರ್ಮಕ್ಕೆ ಸಂದುವಂತಹ ಕೊಡುಗೆ ಅದು ಅನನ್ಯ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ವಿಶ್ವ ಹಿಂದೂ ಪರಿಷತ್ತು ಕಳೆದ 60 ವರ್ಷಗಳಿಂದ, 59 ಬರೋ ವರ್ಷ ನಾವು 60ನೇ ವರ್ಷವನ್ನು ಕಾಲಿಡ್ತಾ ಇದ್ದೇವೆ. ನಮ್ಮ ಆಗ್ರಹ ಏನು ಅಂತಂದರೆ, ಈ ರಾಷ್ಟ್ರದ ಹೆಗ್ಗಳಿಕೆ, ರಾಷ್ಟ್ರದ ಮಾನ ಸಮ್ಮಾನ, ಸನಾತನ ಧರ್ಮದ ರಕ್ಷಣೆ, ಸನಾತನ ಧರ್ಮವನ್ನು ಯಾರು ಅವಲಂಬಿಸಿದ್ದಾರೆ ಅವರ ರಕ್ಷಣೆ ಮಾಡುವಂಥದ್ದು. ಯಾವುದೇ ರೀತಿಯಲ್ಲಿ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ, ಧರ್ಮಕ್ಕೆ, ಧರ್ಮದ ಮೌಲ್ಯಗಳಿಗೆ ಆದಾಗ, ತೊಂದರೆ ಆದಾಗ ವಿಶ್ವ ಹಿಂದೂ ಪರಿಷತ್ತು ನಿಂತಿದೆ, ವಿರೋಧವನ್ನು ಸೂಚಿಸಿದೆ. ಹಲವಾರು ಸಂದರ್ಭದಲ್ಲಿ ನಮ್ಮ ಈ ಹೋರಾಟಕ್ಕೆ ಭಗವಂತ ಜಯವನ್ನು ಕಲಿಸಿದ್ದಾನೆ. ಆ ದೃಷ್ಟಿಯಿಂದ ಇವತ್ತು ಧರ್ಮಸ್ಥಳ ಈ ಪುಣ್ಯಕ್ಷೇತ್ರಕ್ಕೆ ಯಾವುದೇ ರೀತಿಯ ಅಪಚಾರ ಆಗತಕ್ಕಂಥದ್ದು, ಅನ್ಯಾಯ ಆಗತಕ್ಕಂಥದ್ದನ್ನು ವಿಶ್ವ ಹಿಂದೂ ಪರಿಷತ್ತು ಸಹಿಸುವುದಿಲ್ಲ. ಸ್ಪಷ್ಟವಾಗಿ ಹೇಳ್ತೇನೆ, ಇದನ್ನು ಸಹಿಸುವುದಿಲ್ಲ. ಸಾಮಾನ್ಯ ಚಿಕ್ಕ ವಿಚಾರಗಳಿಗೆ ನಾವು ವಿಶೇಷ ಸ್ಪಂದನವನ್ನು ಕೊಡ್ತಾ ಇಲ್ಲ. ಇವತ್ತು
ಈ ಒಂದು ಪುಣ್ಯಕ್ಷೇತ್ರ ಧಾರ್ಮಿಕ ಕೇಂದ್ರ, ಈ ಕೇಂದ್ರಕ್ಕೆ ಏನೇನೋ ಮಾಹಿತಿಗಳು ಬರ್ತಾರೆ, ಮುತ್ತಿಗೆ ಹಾಕೋದು, ಇನ್ನೊಂದು ಈ ಸೌಜನ್ಯನ ವಿಚಾರಕ್ಕೂ ಕೂಡ ಆ ಕ್ಷೇತ್ರಕ್ಕೂ ಅನ್ಯಾನ ತಾಳೆ ಹಾಕಿ ನೋಡುವಂಥದ್ದು ಇದನ್ನು ವಿಶ್ವ ಹಿಂದೂ ಪರಿಷತ್ತು ಸಹಿಸುವುದಿಲ್ಲ. ಆ ದೃಷ್ಟಿಯಿಂದ ಕ್ಷೇತ್ರದ ಸಮ್ಮಾನ, ಗೌರವ, ಪ್ರತಿಷ್ಠೆಯನ್ನು ಯಾವ ಬೆಲೆ ಕೊಟ್ಟಾದರೂ ವಿಶ್ವ ಹಿಂದೂ ಪರಿಷತ್ತು ಅದನ್ನು ಕಾಪಾಡ್ತದೆ ಎನ್ನತಕ್ಕಂಥ ನಂಬಿಕೆ ನಮಗಿದೆ. ನೀವು ಕೂಡ ನಮಗೆ ಸಹಕಾರವನ್ನು ಕೊಡಬೇಕು. ಈ 3 ಹೇಳಿಕೆಗಳು ನಮ್ಮ ಮುಂದೆ ಇದೆ. ಇದನ್ನು ಮಾಧ್ಯಮದ ಮೂಲಕ